ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ಸೊ ಅಡುಗೆ ಅನ್ನೋದು ಕೂಡ ಒಂದು ಕಲೆ. ಈ ಕಲೆ ನಮ್ಮ ಅಡುಗೆ ಮನೆಯಲ್ಲಿ ಬರುವಂಥ ಎಲ್ಲ ಅತಿಥಿಗಳಲ್ಲೂ ಕೂಡ ಇದೆ. ಹಾಗಾಗಿ ಹೊಸ ಹೊಸ ರುಚಿ ಪ್ರತಿನಿತ್ಯವೂ ಕೂಡ ನಮ್ಮ ಒಂದು ಅಡುಗೆ ಮನೆಯಲ್ಲಿ ಹೊರ ಹೊಮ್ತಾನೇ ಇರುತ್ತೆ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಶ್ರೀಮತಿ ರೇಖಾ ರಾವ್ ಅವರು ನಮಗೆ ಯಾವ ರುಚಿಕರವಾದಂಥ ಅಡುಗೆಗಳನ್ನು ಹೇಳ್ಕೊಡ್ತಾರೆ ಅಂತ ನೋಡಬೇಕು. ಸೊ ಅವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ನೀವು ಯಾವ ಅಡುಗೆಯಲ್ಲಿ ಪರಿಣಿತರು? ವೆಜ್, ನಾನ್ ವೆಜ್, ಯಾವುದರಲ್ಲಿ? ವೆಜ್ಜಲ್ಲಿ. ಸೊ ವೆಜ್ಜಲ್ಲಿ ಯಾವುದು ನಿಮ್ಮ ಸ್ಪೆಷಲ್ ಅಡುಗೆಗಳು? ಎಲ್ಲ ಥರದ್ದು ಮಾಡ್ತೇನೆ, ಆದರೆ ನಾರ್ತ್ ಇಂಡಿಯನ್ ಸ್ವಲ್ಪ ನನಗೆ ಇಷ್ಟ, ಅದು ಮಾಡ್ತೇನೆ. ಆದರೆ ಇವತ್ತು ನಾನು ಪ್ಯೂರ್ ಇದೇ ಮಾಡ್ತಾ ಇದ್ದೇನೆ, ಸೌತ್ ಇಂಡಿಯನ್ನೇ ಮಾಡ್ತಾ ಇದ್ದೇನೆ. ನಾರ್ತ್ ಇಂಡಿಯನ್ ಇಷ್ಟ ಅಂದಮೇಲೆ ಸೌತ್ ಇಂಡಿಯನ್ ಏನು ಮಾಡ್ತಾ ಇದ್ದೀರಿ? ಅದು ನಮ್ಮ GSP ಸಮಾಜದ್ದು ಒಂದು ಇದು ಹೊಸದದ್ದು ಮೂಲಂಗಿ ಫ್ರೈ ಮತ್ತು ಒಂದು ಕ್ಯಾರೆಟ್ ಖೀರ್ ಅಂತ ಮಾಡ್ತಾ ಇದ್ದೇನೆ. ಸೊ ಅದೊಂದು ನಿಮ್ಗೆಲ್ಲರಿಗೆ ತೋರಿಸುವ ಅಂತ ಈ ಅಡುಗೆಯನ್ನು ಮಾಡ್ತಾ ಇದ್ದೇನೆ. ಓಕೆ, ಸರಿ. ಹಾಗಾದರೆ ಸೊ ಇವತ್ತು ಕ್ಯಾರೆಟ್ ಖೀರ್ ತಯಾರಾಗುತ್ತೆ. ಹಾಗೆ ನವರಾತ್ರಿ ಕೂಡ ಶುರುವಾಗಿದೆ. ಸೊ ನವರಾತ್ರಿಯಲ್ಲಿ ಕೆಲವರು ತುಂಬ ವಿಜೃಂಭಣೆಯಿಂದ ಈ 9 ದಿನಗಳನ್ನು ಕೂಡ ಆಚರಿಸ್ತಾರೆ. ಸೊ ಈ ಖೀರ್ ಅದಕ್ಕೂ ಕೂಡ ಸರಿ ಹೋಗುತ್ತೆ ಅಲ್ಲ? ಬನ್ನಿ ಕಿಚನ್ಗೆ ಹೋಗೋಣ. ಎಸ್ ಮೇಡಮ್. ಸೊ ಫಸ್ಟ್ ನಮಗೀಗ GSP ಸ್ಪೆಷಲ್ ಏನು? ಈಗ ನಾನು ಕ್ಯಾರೆಟ್ ಪಾಯಸ ಖೀರ್ ಮಾಡ್ತಾ ಇದ್ದೆ. ಕ್ಯಾರೆಟ್ ಖೀರ್. ಹೌದು. ಓಕೆ, ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಿ. ಎಸ್, ಫಸ್ಟಿಗೆ ನನಗೆ ಒಂದು ಪ್ಯಾನ್ ಬೇಕು. ಸಾಕಾಗ್ತಾ? ಸಾಕು ಸಾಕು. ಗ್ಯಾಸ್ ಆನ್ ಮಾಡಬೇಕಲ್ಲ? ಗ್ಯಾಸ್ ಆನ್ ಮಾಡಿ ಫಸ್ಟ್ ತುಪ್ಪ ಹಾಕಿ. ಇದಕ್ಕಿನ್ನು ಈಗ ಫಸ್ಟಿಗೆ ತುಪ್ಪ ಹಾಕಬೇಕು. ಸ್ಪೂನ್ ಇದೆ ತಗೋ. ಒಂದು 2-3 ಚಮಚ ತುಪ್ಪ ಹಾಕಿ. ಮೊದಲಿಗೆ ಗೋಡಂಬಿ ಎಣ್ಣೆ ಹಾಕ್ತೇನೆ. ಸ್ವಲ್ಪ ಬ್ರೌನಿಷ್ ಕಲರ್ ಬರೋವರೆಗೆ ಒಂದು ಸ್ವಲ್ಪ ಹುರಿಬೇಕು. ಇದು ಈ ಶಾವಿಗೆ ಖೀರ್ ಥರನೇ ಬರುತ್ತೆ? ಸ್ವಲ್ಪ ಅದೇ ಟೈಪ್ ಇರ್ತದೆ. ದಪ್ಪ ಏನೂ ಆಗಲ್ಲ? ದಪ್ಪ ಬರೋದು ಇಲ್ಲ, ಸ್ವಲ್ಪ ತೆಳುವೇ ಇರ್ತದೆ. ಸೊ ನಿಮಗೆ ನಾರ್ತ್ ಇಂಡಿಯನ್ ರೆಸಿಪೀಸ್ ಅಂದರೆ ಇಷ್ಟ ಅಂತ ಹೇಳಿದ್ರಿ. ಯಾವುದು, ಯಾವ ಟೈಪ್? ಪನ್ನೀರ್ ಮಸಾಲ, ಮತ್ತು ನನ್ನ ಫೇವ್ರೆಟ್ ಬೇಬಿ ಕಾರ್ನ್. ಬೇಬಿ ಕಾರ್ನ್. ಓಕೆ. ಬೇಬಿ ಕಾರ್ನ್ ಮಂಚೂರಿ, ಚಿಲ್ಲಿ ಅದೆಲ್ಲ ಮಾಡ್ತೇನೆ. ಫ್ರೈ ನನಗೆ ಭಾಳ ಇಷ್ಟ. ಬೇಬಿ ಕಾರ್ನ್ ಫ್ರೈ ಮಾಡ್ತೇನೆ. ಮತ್ತೆ ನಿಮ್ಮ ಇಷ್ಟದ ಯಾಕೆ ಮಾಡಲಿಲ್ಲ ಇವತ್ತು? ಇದು ನಮ್ಮ ಫ್ರೆಂಡ್ ಇಷ್ಟ. ಓ ಹಾಗೆ. ವಾಪಸ್ ಮನೆಗೆ ಹೋಗ್ಬೋದು. ಅವರಿಗೆ ಸ್ವೀಟ್ಸ್ ಅಂದರೆ ಸ್ವಲ್ಪ ತುಂಬ ಇಷ್ಟ, ಅದನ್ನು ಮಾಡ್ತಾ ಇದ್ದೀವಿ. ಓಕೆ. ಸೊ ಆಮೇಲೆ ಎಲ್ಲ ನಿಮ್ಮ ನಾರ್ತ್ ಇಂಡಿಯನ್ ರೆಸಿಪೀಸ್ ಬರಲಿ. ಫ್ರೈ ಆಗಿದೆ. ಹೆಲ್ಪ್ ಮಾಡಲಾ? ಹೌದು, ತಗೋ. ಈಗ ಅದರಲ್ಲಿ ಒಂದೀಗ ದ್ರಾಕ್ಷಿ ಹಾಕೋದು. ದ್ರಾಕ್ಷಿ ಹಾಕೋದು ಸ್ವಲ್ಪ. ದ್ರಾಕ್ಷಿ ಬೇಗ ಫ್ರೈ ಆಗಿಬಿಡುತ್ತೆ. ಹೌದೌದು. ಸ್ವಲ್ಪ ಬ್ಲೋಟ್ ಆಗೋವರೆಗೆ ಮಾತ್ರ ಬರ್ನ್ ಆಗ್ತದೆ. ಸಾಕಾ? ಸಾಕು ಸಾಕು.
ಈಗ ಇದೇ ಪ್ಯಾನಲ್ಲಿ ನಾನು ಈಗ ಕ್ಯಾರೆಟ್ ತುರಿದಿಟ್ಟಿದ್ದೇನೆ, ಅದನ್ನು ಇದರಲ್ಲಿ ಹಾಕಿದರೆ ಇದರಲ್ಲಿ ಎಷ್ಟು ಕ್ಯಾರೆಟ್ ಇದೆ? ಈಗ ನಾನು ಇದರಲ್ಲಿ 2 ಕ್ಯಾರೆಟ್ ಹಾಕಿದ್ದೇನೆ. 2 ಕ್ಯಾರೆಟ್ ತುರಿದು ಹಾಕಿದ್ದೇನೆ. ಇದೀಗ ಇದರಲ್ಲಿ ತುಪ್ಪದಲ್ಲಿ ಹುರಿದ್ರೆ ಅದರದ್ದು ಹಸಿ ವಾಸನೆ ಹೋಗಬೇಕು, ಅಷ್ಟರವರೆಗೆ ಸ್ವಲ್ಪ ಫ್ರೈ ಮಾಡಬೇಕು. ಸೊ ನನಗೆ ಇದೆಲ್ಲ ಕ್ಯಾರೆಟ್ ಹಲ್ವಾ ನನ್ನ ಫೇವ್ರೇಟ್. ನಿಮ್ಮ ಫೇವ್ರೇಟಾ? ಓಕೆ. ಬರೀ ಅದ್ರಲ್ಲಿ ಕಷ್ಟದ ಕೆಲಸ ಅಂದ್ರೆ ತುರಿಯೋದು. ಹೌದು, ಅದು ಸ್ವಲ್ಪ ಕಷ್ಟದ ಕೆಲಸ. ಅಂದ್ರೆ ಒಂದಿಷ್ಟು ಕ್ಯಾರೆಟ್ ತುರಿದ್ರೆ ಒಂದಿಷ್ಟೇಷ್ಟು ಹಲ್ವಾ. ಭಾಳ ಬೇಜಾರಾಗುತ್ತೆ. ಹೌದು. ಅದರಲ್ಲೂ ಈ ಊಟಿ ಕ್ಯಾರೆಟ್ ಬರ್ತಲ್ಲ, ಒಂಥರ ಪಿಂಕಿಶ್, ಅದು ಗಾಜರ್ ಅಂತ ಹೇಳ್ತೀವಿ. ಗಾಜರ್ ಹಲ್ವಾ ತುಂಬಾನೇ, ಅದು ತುಂಬಾ ಚೆನ್ನಾಗಿ, ತುಂಬಾ ನ್ಯೂಟ್ರಿಷನ್ಸ್ ಮತ್ತೆ ಜೀವಕ್ಕೆ ಕೂಡ ಒಳ್ಳೇದು, ಮಕ್ಕಳಿಗೆಲ್ಲ. ಅದು ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ತಿನ್ಬೋದು. ಹೌದು, ರಾ ಕೂಡ ತಿನ್ಬೋದು. ಇದು ಕೂಡ ಕ್ಯಾರೆಟ್ ಕೂಡ ಕಣ್ಣಿಗೆಲ್ಲ ಭಾರಿ ಒಳ್ಳೇದಲ್ಲ. ಇದು ಹೋಗಿದೆ. ಇದಕ್ಕೆ ನಾನೀಗ ಹಾಲು ಮಿಕ್ಸ್ ಮಾಡ್ತೇನೆ. ಸಾಕ ಇದು ಫ್ರೈ ಆಗಿದ್ದು? ಫ್ರೈ ಆಗಿ ಸಾಕು. ಓಕೆ. ಒಂದು ಬೌಲ್ ಹಾಲು ಹಾಕ್ತೇನೆ, ಗಟ್ಟಿ ಹಾಲು ಹಾಕಬೇಕು. ಇದು ಒಂದು ಸ್ವಲ್ಪ ಮಾತ್ರ ಅದು ಬೇಯಬೇಕು ಸ್ವಲ್ಪ. ಸೊ ಒಂದು 10 ನಿಮಿಷ ಆದರೂ ಅದರಲ್ಲಿ ಬೇಯಬೇಕು. ನಿಮಗೆ ಕಿಚನಲ್ಲಿ ಬೇಗ ಬೇಗ ಕೆಲಸ ಮುಗಿಸಿ ಓಡಬೇಕಾ ಅಥವಾ ನಿಮ್ಮದು ಸ್ಲೋ ಕುಕ್ಕಿಂಗಾ? ನಂದು ಮೀಡಿಯಮ್. ಸ್ಲೋ ಫಾಸ್ಟ್ ಕೂಡ ಇಲ್ಲ, ಸ್ಲೋ ಕೂಡ ಇಲ್ಲ, ಸ್ವಲ್ಪ ಮೀಡಿಯಮ್. ಕರೆಕ್ಟ್, ಮೀಡಿಯಮ್. ಜಾಸ್ತಿ ಬೇಗ ಮಾಡಲಿಕ್ಕೆ ಹೋದರೆ ಮತ್ತೆ ಸುಟ್ಟೋಗ್ತದೆ. ಹಾಗೆ ಪ್ಲ್ಯಾನ್ ಮಾಡಿ ಮೆಲ್ಲ ಮಾಡೋದು. ಅಂದರೆ ಕೆಲವರಿಗಂತೂ ತುಂಬ ಸ್ಲೋ ಕುಕ್ಕಿಂಗ್ ತುಂಬ ಇಷ್ಟ. ಅಂದರೆ ತುಂಬ ಸಿಮ್ಮಲ್ಲಿ ಇಟ್ಟು ಅದನ್ನು ನಿಧಾನವಾಗಿ ಬೇಯಿಸಿ, ಬಟ್ ಅದರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಟೈಮ್ ಅಷ್ಟೇ ತಗೊಳ್ಳುತ್ತೆ. ಹೌದು. ಸೊ ನೀವು ಹೇಳಿದ ಪ್ರಕಾರ ನೀವು ಇನ್ಸ್ಟಂಟ್ ಫುಡ್ ಅವರಂತೂ ಅಲ್ಲ ಅಂತ ಗೊತ್ತಾಯಿತು. ಯಾಕೆಂತ ಹೇಳಿದ್ರೆ ನೀವು ಬಟ್ ಎರಡೂ ಕೂಡ ಮ್ಯಾನೇಜ್ ಮಾಡ್ತೀರಿ, ಅದನ್ನು ಕೂಡ ಟ್ರೈ ಮಾಡ್ತೀರಿ. ಬಿಕಾಸ್ ಮೀಡಿಯಮ್ ಕುಕ್ಕಿಂಗ್ ಅಂತ ಹೇಳಿದ ತಕ್ಷಣ ಅವರು ಎರಡಕ್ಕೂ ಹೊಂದ್ಕೊಂಡು ಹೋಗ್ತಾರೆ. ಸೊ ಈವನ್ ಫಾಸ್ಟ್ ಫುಡ್ ಆ್ಯಂಡ್ ಹಳೆ ಟ್ರೆಡಿಷ್ನಲ್. ಸೊ ಫಾಸ್ಟಾಗಿ ಮಾಡೋರು ಹೆಚ್ಚಾಗಿ ಫಾಸ್ಟ್ ಫುಡ್ಡೇ ಲೈಕ್ ಮಾಡೋರು, ಸ್ಲೋ ಕುಕ್ಕಿಂಗ್ ಅವರು ಟ್ರೆಡಿಷ್ನಲ್ ಅಡುಗೆಯನ್ನು ಲೈಕ್ ಮಾಡೋರು. ಸೊ ನಾನು ಇದನ್ನು ಅಂದಾಜು ಮಾಡಿದ ಪ್ರಕಾರ ಈ ರೀತಿಯಾಗಿ ಇರುತ್ತೆ. ಐ ಡೋಂಟ್ ನೋ ಇದು ಕರೆಕ್ಟಾ ಇಲ್ವಾ ಅಂತೇಳಿ. ಕ್ಯಾರೆಟ್ ಬೇಯ್ತಾ ಬರುವಾಗ ಸಕ್ಕರೆ ಹಾಕಬೇಕು. ಓಕೆ. ಎಷ್ಟು ಸಕ್ಕರೆ? ಇದು ಈಗ 5-6 ಚಮಚ ಹಾಕಬೇಕು. ಸಕ್ಕರೆ ಹಾಕಿ ಒಂದು 5 ನಿಮಿಷ ಸರಿ ಬಾಯ್ಲ್ ಹಾಕಬೇಕು. ಇದಕ್ಕೆ ಕಂಡೆನ್ಸ್ ಮಿಲ್ಕ್ ಹಾಕಿದ್ರೆ ಇನ್ನೂ ಹಾಕ್ಬೋದು, ಮಿಲ್ಕ್ ಮೇಡ್ ಹಾಕ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಖೋವಾ ಕೂಡ ಹಾಕ್ತಾರೆ, ನಾನು ಖೋವಾ ತಂದಿದ್ದೇನೆ. ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ ಅಲ್ಲ. ಹಾಗೇನೆ ಡ್ರೈ ಮಾಡಿಬಿಡಿ, ಅಲ್ಲೇ ಸ್ವಲ್ಪ ಖೋವಾ ಹಾಕಿ ಕ್ಯಾರೆಟ್ ಹಲ್ವಾ ಮಾಡಿಬಿಡಿ. ಸೊ ಆಮೇಲೆ ನಿಮ್ಮ ಹಸ್ಬೆಂಡ್ ಹತ್ರ ಹೇಳ್ಬೋದು, ಖೀರ್ ಮಾಡೋಕೆ ಹೋಗಿದ್ದೆ, ಅಲ್ಲೇ ಮಾತಾಡ್ತಾ ಹಲ್ವಾ ಆಯಿತು. ಇದು ಬಾಯ್ಲ್ ಆಗ್ತಾ ಇದೆ, ಖೋವಾ ಹಾಕ್ತೇನೆ. ಹಾಂ, 2-3 ಚಮಚ ಖೋವಾ ಹಾಕ್ತೇನೆ. ಈ ಗುಲಾಬ್ ಜಾಮೂನ್ಗೂ ಖೋವಾ ಹಾಕಿ ಮಾಡಿದ್ರೆ ಗುಲಾಬ್ ಜಾಮೂನ್ಗೆ ತುಂಬ ಸಾಫ್ಟ್ ಬರುತ್ತೆ, ಟೇಸ್ಟಿ ಆಗಿರುತ್ತೆ. ಕೈ ಆಡಿಸ್ತಾನೆ ಇರಬೇಕು, ಯಾಕಂದರೆ ತಳ ಹತ್ತಿದ್ರೆ ಮತ್ತೆ ಸ್ವಲ್ಪ ಇಲ್ಲ. ಇದನ್ನು ಬೇಕಾದರೆ ಹಾಟಾಗಿ ಸರ್ವ್ ಮಾಡ್ಬೋದು, ಪಾಯಸ ಥರ, ಖೀರ್ ಥರ. ಅವ್ರು ಡೀಪ್ ಫ್ರಿಜ್ ಮಾಡಿ ಖೀರ್ ಇದು ಕೋಲ್ಡ್ ಸಹ ಕುಡಿಬೋದು. ಸೊ ಫ್ರಿಜ್ಜಲ್ಲಿಟ್ಟು ತಣ್ಣಗೆ ಕೋಲ್ಡ್ ಇಂಟ್ರೆಸ್ಟ್ ಇದ್ದವ್ರಿಗೆ ಆ ಥರ ಮಾಡ್ಬೋದು, ಇಲ್ಲಿದ್ರೆ ಹಾಟ್ ಪಾಯಸ ಥರನೂ. ಆಯಿತು. ಈಗ ಲಾಸ್ಟ್ ಇದು ಈಗ ಗೋಡಂಬಿ ಮತ್ತು ದ್ರಾಕ್ಷಿ, ಏಲಕ್ಕಿ ಹುಡಿ ಹಾಕ್ಬೇಕು ಸ್ವಲ್ಪ. ಹಾಂ. ಸೊ ನಿಮ್ಮ ಮನೇಲಿ ಯಾರೆಲ್ಲ ನೀವು? ನಾವು ಮತ್ತು ನನ್ನ ಹಸ್ಬೆಂಡ್. ಓಕೆ. ಸೊ ರಿಟೈರ್ಡ್ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಿ? ಇಲ್ಲ, ರಿಟೈರ್ಡ್ ಇಲ್ಲ, ಅವ್ರು ಇನ್ಶೂರೆನ್ಸ್ ಸರ್ವೇಯರ್, ಅವ್ರಿಗೆ ರಿಟೈರ್ಮೆಂಟ್ ಅಂತ ಇಲ್ಲ. ನಾವಾಗಿ ರಿಟೈರ್ ಆಗ್ಬೋದು, ಬಟ್ ವರ್ಕ್ ಮಾಡ್ತಾ ಇದ್ದೇವೆ. ವೆರಿ ನೈಸ್. ಸೊ ಬೆಸ್ಟ್ ಜಾಬ್ ಆ್ಯಕ್ಚುಲಿ, ಇನ್ಶೂರೆನ್ಸ್ ಸರ್ವೇಯರ್ ಆಗಿ. ಸೊ ನಿಮ್ಮ ಇಷ್ಟ ಬಂದಾಗ ನೀವು ರಿಟೈರ್ಡ್ ಆಗ್ಬೋದು ಅಷ್ಟೇ, ಏನಿಲ್ಲ ಆ ಥರ ಏನಿಲ್ಲ, ರಿಟೈರ್ಮೆಂಟ್ ಅಂತ ಏನಿಲ್ಲ. ಲಾಸ್ಟಿಗೆ ಈಗ ಗೋಡಂಬಿ ಮತ್ತು ದ್ರಾಕ್ಷಿ ನಾವು ಆಗ ಫ್ರೈ ಮಾಡಿದ್ದು ಸಾಕಾಯ್ತು, ಆಫ್ ಮಾಡಿದ್ದು. ಸೊ ಅವರು LICಯಲ್ಲಿ ಜಾಬ್ ಮಾಡ್ತಾ ಇದ್ದಾರಾ? LIC ಅಲ್ಲ, ಇದು ಇನ್ಶೂರೆನ್ಸ್ ಅಂದರೆ ಎಲ್ಲ ಥರದ್ದೇ. ಅವ್ರದ್ದು
ಆಕ್ಸಿಡೆಂಟ್ಗಳೆಲ್ಲ ಆದರೆ ಸರ್ವೆ ಮಾಡಿ ರಿಪೋರ್ಟ್ ನಾವು ಕೊಡೋದು. ಸೊ ಆಲ್ ಕಂಪನೀಸ್ ವರ್ಕ್ ಮಾಡ್ತಾ ಇದ್ದಾರೆ, ನ್ಯೂ ಇಂಡಿಯಾ, ಯುನೈಟೆಡ್ ಎಲ್ಲ, ನ್ಯಾಷನಲ್ ಎಲ್ಲ ಕಂಪನೀಸ್. ಬಟ್ ಇಂಥದ್ದೇ ಕಂಪನಿಗೆ ವರ್ಕ್ ಮಾಡೋದು ಅಂತ ಇಲ್ವಾ? ಏನಿಲ್ಲ ಆ ಥರ ಏನಿಲ್ಲ. ಅದು 4 ಕಂಪನಿ ಅವ್ರದ್ದು ಫೋನ್ ಬರ್ತದೆ. ಸೊ ಅವರು ಸರ್ವೇಯರ್ಗೆ ಅಪಾಯಿಂಟ್ ಮಾಡಿಕೊಂಡು ನಾವು ಹೋಗಿ ಆನ್ ದಿ ಸ್ಪಾಟ್ ಹೋಗಿ ಫೋಟೋ ತೆಗೆದು ರಿಪೋರ್ಟ್ ಕೊಡೋದು. ಸೊ ಫ್ರೀಲಾನ್ಸ್ ಇದು ಜಾಬ್? ಹೌದು, ಪ್ರೈವೇಟ್ ಅದು, ನಾವು ಇದಿಲ್ಲ ಆ ಥರ. ಸರ್ವೆ ಬಂದ ಕೂಡಲೇ ನಾವು ಹೋಗ್ಬೇಕು, ಆ ಥರ ಒಂದು ಕಾಲ್ ಬಂದ ಕೂಡಲೇ ನಾವು ಹೋಗ್ಬೇಕು. ಸೊ ನೀವು ಫ್ರೀಲಾನ್ಸ್ ಅಲ್ಲಿ ಇದು ಮಾಡಿದ ಹಾಗೆ? ವೆರಿ ನೈಸ್. ಒಟ್ಟಲ್ಲಿ ನಿಮ್ಮ ಇದು ಎಂಟರ್ಪ್ರೆನ್ಯೂರ್ ಅಂತ ಹೇಳ್ಬೋದು. ಸೊ ಅವರದೇ ಸೆಲ್ಫ್ ಕೆಲಸ, ಸೆಲ್ಫ್ ನಮ್ಮ ಮಾವನವರು ಅದೇ ಮಾಡ್ತಾ ಇದ್ರು, ಇವರು ಕಂಟಿನ್ಯೂ ಮಾಡಿದ್ರು. ಎಸ್. ಸೊ ಇದಾಯ್ತು ಸರ್ವಿಂಗ್. ರುಚಿಯಾದ ಕ್ಯಾರೆಟ್ ಪಾಯಸ ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ವೆರಿ ರಿಚ್ ಆಗಿರುವಂಥ ಕ್ಯಾರೆಟ್ ಖೀರ್ ತಯಾರಾಗಿದೆ. ಆಹಾ, ಒಳ್ಳೆ ಅರೋಮಾ ಬರ್ತಾ ಇದೆ. ಸೊ ಹೇಗೆ ತಯಾರಿಸೋದು ನೀವು ಫಸ್ಟ್ ನೋಡ್ಕೊಂಡು ಬನ್ನಿ. ಕ್ಯಾರೆಟ್ ಖೀರ್ ತಯಾರಿಸುವ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿಯನ್ನು ಹುರಿದಿಟ್ಟುಕೊಳ್ಳಿ. ನಂತರ ಅದೇ ತುಪ್ಪದಲ್ಲಿ ಕ್ಯಾರೆಟ್ ತುರಿಯನ್ನ ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ಆನಂತರ 1 ಕಪ್ ದಪ್ಪನೆ ಹಾಲನ್ನು ಹಾಕಿ ಬೇಯಿಸಿ. ಕ್ಯಾರೆಟ್ ಬೆಂದ ನಂತರ ಅರ್ಧ ಕಪ್ ಸಕ್ಕರೆ, ಖೋವಾ ಹಾಕಿ ಬೇಯಿಸಿಕೊಳ್ಳಿ. ಕೊನೆಯಲ್ಲಿ ಹುರಿದಿಟ್ಟ ಗೋಡಂಬಿ ದ್ರಾಕ್ಷಿ ಹಾಕಿ 1-2 ನಿಮಿಷ ಬೇಯಿಸಿ. ಈಗ ರುಚಿಯಾದ ಕ್ಯಾರೆಟ್ ಖೀರ್ ತಯಾರು. ಕ್ಯಾರೆಟ್ ಖೀರ್ ತಯಾರಾಯಿತು. ನೆಕ್ಸ್ಟ್ GSP ಸ್ಪೆಷಲ್ ಯಾವುದೋ ಹೇಳಿದರು, ಮರ್ತೋಯ್ತು. ಸೊ ನೋಡೋಣ ಯಾವುದು ಹೇಳ್ಕೊಡ್ತಾರೆ. ಅವರೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಬೆಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ ಟೀ ಸ್ಪೆಷಲ್ ಟೀ. ಸಂಜೆ ಟೀ ಟೈಮ್ಗೆ ಏನಾದರೂ ಬೇಕು. ಆಹಾ, ಈ ಥರ ಮಳೆ ಬರ್ತಾ ಇರಬೇಕು, ಇಲ್ಲಿ ಬಿಸಿ ಬಿಸಿಯಾಗಿ ಏನಾದರೂ ತಯಾರಾಗಬೇಕು. ಸೊ ಈಗ ಏನು ತಯಾರಿಸ್ತಾರೆ ಅಂತ ನೋಡಬೇಕು. ಬನ್ನಿ ಕೇಳೋಣ. ಮೇಡಮ್, ಈಗ ಯಾವ ರೆಸಿಪಿ? ಈಗ ಮೂಲಂಗಿ ಫ್ರೈ ಅಂತ ಒಂದು ಮಾಡ್ತಾ ಇದ್ದೆ. ಅದನ್ನು ಯಾವಾಗಲೂ ಮೂಲಂಗಿ ಫ್ರೈಯಾ? ಮೂಲಂಗಿ ಮುಖ ಹಾಗೆ ಮಾಡಬೇಡಿ, ತಿಂದ ಮೇಲೆ ನೋಡಿ, ಅಷ್ಟು ಸೂಪರ್ ಇರ್ತದೆ. ಓಕೆ. ಮೂಲಂಗಿ ಸ್ಮೆಲ್ ಅಂದ್ರೆ ಯಾರು ಅದೇ ಅದಕ್ಕೇನೆ. ಸೊ ಅದು ಈಗ ಫ್ರೈ ತಿಂದು ನೋಡಿದ ಮೇಲೆ ಹೇಳಿ. ಓಕೆ. ಸೊ ಮೂಲಂಗಿ ಫ್ರೈ ಅಂತ ಹೇಳಿದ್ರಿ, ಯೂಶುವಲಿ ಇದು ಸಾಂಬಾರ್ಗೆ ಹಾಕ್ತಾರೆ. ಮೂಲಿ ಪರಾಠ ಆದ್ರೂ ಕೇಳಿದ್ದೀನಿ, ಇದು ಫ್ರೈ. ನಿಮ್ದೇ ಓನ್ ಇನೋವೇಟಿವ್? ಹೇಗೆ? ಇನೋವೇಟಿವ್ ಇಲ್ಲ, ಅದೇ ನಮ್ಮ ಅತ್ತೆ ಮಾವ ಅವರೆಲ್ಲ ಮಾಡ್ತಿದ್ರು, ನಮ್ಮ ತಾಯಿ ಕೂಡ ಮಾಡ್ತಿದ್ರು. ಸೊ ಆ ರೆಸಿಪಿ ನಾನು ಫಾಲೋ ಮಾಡ್ತಾ ಇದ್ದೆ. ಸೊ ಹಿಂದಿನ ಕಾಲದ ರೆಸಿಪಿ. ಸೊ ಅದನ್ನೇ ಒಂದು ಟ್ರೈ ಮಾಡುವ, ನಿಮಗೆ ಹೇಳುವ. ಸರಿ. ಹೇಗೆ ಸ್ಟಾರ್ಟ್ ಮಾಡೋದು? ಇದು ಮೂಲಂಗಿಯನ್ನು ತೊಳೆದು ಕಟ್ ಮಾಡಿದ್ಮೇಲೆ ಇದು ಜಜ್ಜಬೇಕು. ಸರಿ ಇದು ಮಾಡಬೇಕು. ಸ್ವಲ್ಪ ಹೊತ್ತು ಉಪ್ಪು ಹಾಕಿ ಅದು ಮ್ಯಾರಿನೇಟ್ ಮಾಡಿ ಒಂದು 10-15 ನಿಮಿಷ ಇಡಬೇಕು. ಈಗ ನೀವು ಅದನ್ನ ಎಷ್ಟು ದೊಡ್ಡ ಕಟ್ ಮಾಡಿ ಒಂದು ಮೂಲಂಗಿಯಲ್ಲಿ ಒಂದು 4 ಪೀಸ್ ಮಾಡಿ ಅದು ಸ್ಟ್ರೇಟ್ ಕಟ್ ಮಾಡಿ ಅದನ್ನು ಜಜ್ಬೇಕು ಕಲ್ಲಲ್ಲಿ. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು 10-15 ಮಿನಿಟ್ಸ್ ಅದು ಮ್ಯಾರಿನೇಟ್ ಮಾಡಿ ಇಡಬೇಕು. ಅದಾದ್ಮೇಲೆ ಅದ್ರ ನೀರೆಲ್ಲ ತೆಗೆದ ಮೇಲೆ ಈಗ ಅದಕ್ಕೆ ಇದು ಅಕ್ಕಿ ಹಿಟ್ಟು ಮತ್ತೆ ಚಿಲ್ಲಿ ಪೌಡರ್ ಮಿಕ್ಸ್ ಮಾಡಿ ಫ್ರೈ ಮಾಡಿ. ಅಷ್ಟೇನಾ ಕೆಲಸ? ಅಷ್ಟೇ ಕೆಲಸ. ಅರೆ ವಾ, ಸೊ ಸೂಪರ್ ಫಾಸ್ಟ್ ಅಲ್ಲಿ. ಹೌದು, ಸೊ ಇದು ಫಾಸ್ಟ್ ಫುಡ್ಗೆ ಸೇರಿ. ಸ್ಟಾರ್ಟ್ ಮಾಡೋಣ. ಸೊ ಇದು ನಾನೀಗ ಇದು ಮ್ಯಾರಿನೇಟ್ ಮಾಡಿ ತಂದಿದ್ದೇನೆ. ಇದಕ್ಕೀಗ ಉಪ್ಪು ಹಾಕಿ ನೀರು ತೆಗೆದು ತಂದಿದ್ದೇನೆ. ಆ ಪಂಜನ್ ಸ್ಮೆಲ್ ಇರೋದೇ ಅವಾಗ. ಅದರಲ್ಲಿ ಹೋದ್ರೆ ತನ್ನಷ್ಟಕ್ಕೆ ಚೆಂದಿದೆ. ಸೊ ಅದು ಮಾಡಿ ಈಗ ಇದಕ್ಕೆ ಅಕ್ಕಿ ಹಿಟ್ಟು ಉಪ್ಪು ನೋಡಿ ಹಾಕ್ಬೇಕು, ಯಾಕಂದ್ರೆ ಮೊದಲೇ ನಾವು ಹಾಕಿಟ್ಟಿದ್ರಿಂದ ಅದಕ್ಕೆ ಆಗಿರ್ತದೆ. ಸೊ ಬೇಕಾದ್ರೆ ಮಾತ್ರ ಹಾಕ್ಬೋದು ಟೇಸ್ಟ್ ನೋಡಿ. ಈಗ ಇದಕ್ಕೆ ಅಕ್ಕಿ ಹಿಟ್ಟು ರೈ ಫ್ಲೋರ್ಸ್ ಒಂದು 3-4 ಚಮಚ ಹಾಕ್ಬೇಕು. ಅದು ಸ್ವಲ್ಪ ಇದಾಗಬೇಕು ಫುಲ್. ಮತ್ತು ಚಿಲ್ಲಿ ಪೌಡರ್ ಬೇಕಾ? ಚಿಲ್ಲಿ ಪೌಡರ್ ಬೇಕು.
ಸೊ ನಾವು ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಹೌದು. ರೈಸ್ ಅವರ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್. ಇದು ಚಿಲ್ಲಿ ಪೌಡರ್. ಹೌದು. ಎಲ್ಲ ಕುಟ್ಟಿ ಪುಡಿ ಮಾಡಿದಾಗೆ ಇರುತ್ತೆ. ನೀವು ಮನೇಲಿ ಹೇಗೆ ನೀವು ಚಿಲ್ಲಿ ಪೌಡರ್ ತಯಾರು ಮಾಡ್ತೀರಿ ಹಾಗೆ. ಹಾಕ್ಲಾ? ಇನ್ನೊಂದು ಚಮಚ. ಸರಿ. ಸೊ ನಾನು ಎಲ್ಲಾದರೂ ನೀವು ಸ್ವಲ್ಪ ಖಾರ ತಿಂತೀನಿ ಅಂತ ಹೇಳಿದ್ರೆ ಇಲ್ಲ ಅದಕ್ಕೆ ಸಾಕಾ? ಸಾಕು. ಬರೀ ಅಕ್ಕಿ ಹಿಟ್ಟು, ಹೌದು, ಚಿಲ್ಲಿ ಮತ್ತೆ ಚಿಲ್ಲಿ ಪೌಡರ್, ಪೌಡರ್ ಅಷ್ಟೇ. ಬೇಕಾದ್ರೆ ಉಪ್ಪು. ಹೌದು, ಬೇಕಂದ್ರೆ ನಾವು ಮ್ಯಾರಿನೇಟ್ ಮಾಡಿ ಇಡ್ತೇವಲ್ಲ, ಅದು ರುಚಿ ನೋಡಿ ಮತ್ತೆ ಸ್ವಲ್ಪ ಸೊ ಇನ್ನು ಡೈರೆಕ್ಟ್ ಫ್ರೈ ಏನಾ? ಡೈರೆಕ್ಟ್ ಫ್ರೈ. ಹಾಗಾದ್ರೆ ಆಯಿಲ್ ಇಟ್ಬಿಡ್ತಾನೆ. ಹೌದು. ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಯಾಕೆ ಇದನ್ನೇ ಅಂತ ಕೇಳಿದರೆ ಇದು ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸೊ ಎಸ್. ಸೊ ಮೇಡಮ್, ಇದು ಊಟದ ಜೊತೆಗೆ ತಿನ್ನುವಂಥದ್ದು ಸಂಜೆಗೆ ತಿನ್ನಬೇಕು ಅಥವಾ ಗಂಜಿಗೂ ಒಳ್ಳೇದು. ಸ್ನ್ಯಾಕ್ಸ್ ಅಲ್ಲ, ಸ್ನ್ಯಾಕ್ಸ್ ಊಟಕ್ಕೆ ಮತ್ತೆ ಗಂಜಿಗೆ ಸೂಪರ್ ಆಗ್ತದೆ. ಬಾಯ್ಲ್ಡ್ ರೈಸ್ ಒಟ್ಟಿಗೆ ರಾತ್ರಿ ಗಂಜಿಗೆ ಒಳ್ಳೇದಾಗ್ತದೆ. ಓಕೆ ಓಕೆ. ಸೊ ಟ್ರೈ ಮಾಡಿ ನೋಡಬೇಕು, ನೋಡೋಣ ಎಂಡ್ ರಿಸಲ್ಟ್ ಹೇಗೆ ಬರುತ್ತೆ ಅಂತ. ಸೊ ಎಣ್ಣೆ ಕಾದಿದೆಯಾ? ಇದೀಗ ಬರೀ ಮೂಲಂಗಿಯಿಂದ ಮಾತ್ರನ ಮಾಡೋದು ಈ ಒಂದು ರೆಸಿಪಿ? ಬೇರೆ ಯಾವ್ದಾದ್ರು ಮಾಡ್ಬೋದು. ಕಣಿಲೆ ಅಂತ ಗೊತ್ತಾ ನಿಮಗೆ? ಅದರಿಂದ ಮಾಡಿದ್ರೆ ತುಂಬಾನೇ ಒಳ್ಳೇದಾಗ್ತದೆ. ಅದು ಉಪ್ಪಿಗೆ ಹಾಕಿಟ್ಟಿದ್ದ ಕಣಿಲೆ ಗೊತ್ತಲ್ಲ, ಅದನ್ನು ಸಹ ಅದ್ರದ್ದು ಕೂಡ ಎಲ್ಲ ಬರೋ ತುಂಬಾ ಸ್ಮೆಲ್ ಬರೋದಂಥದ್ದೆಲ್ಲ ಈ ಥರ. ಅದು ಕೂಡ ತುಂಬಾ ಒಂಥರ ಪಂಜೆಂಟ್ ಸ್ಮೆಲ್. ಹೌದೌದು. ಇದು ಮೂಲಂಗಿ ಭಾರಿ ಒಳ್ಳೇದಲ್ಲ ಜೀವಕ್ಕೆ, ಲಿವರಿಗೆ, ಹಾರ್ಟಿಗೆಲ್ಲ ಭಾರಿ ಒಳ್ಳೇದು. ಮಧುಮೇಹ ಇದ್ದವರಿಗೆ, ಡಯಾಬಿಟಿಸ್ ಅವರಿಗೆಲ್ಲ ತುಂಬ ಒಳ್ಳೇದು, ಲಿವರ್ಗೆ ಭಾರಿ ಒಳ್ಳೆಯದು. ಸೊ ಇದು ತುಂಬ ಕ್ರಿಸ್ಪ್ ಆಗಿ ಫ್ರೈ ಆಗಬೇಕು. ಕ್ರಿಸ್ಪ್ ಆಗಬೇಕು. ಇದು ಸ್ವಲ್ಪ ಹೊತ್ತು ತಗೊಳ್ತದೆ, ಕ್ರಿಸ್ಪ್ ಆಗಿ ಫ್ರೈ ಆಗಬೇಕು. ಓಕೆ. ಅಲ್ಲ, ಇದು ಸೇಮ್ ಡೇ ಮುಗಿಸುವಂಥದ್ದು? ಹೌದು, ಇದು ಇಡ್ಲಿಕ್ಕೆ ಆಗುತ್ತೆ. ಇಲ್ಲ, ಇದು ಸೇಮ್ ಡೇನೇ ಮುಗಿಸ್ಬೇಕು. ಆಮೇಲೆ ಅದರದ್ದು ಫ್ಲೇವರ್ ಹೋಗ್ತದೆ, ಮತ್ತೆ ಅದು ಮೆದು ಆಗ್ತದೆ. ಫ್ರೈ ಕ್ರಿಸ್ಪಿ ಇರುವಾಗಲೇ ತಿನ್ನಬೇಕು. ಮತ್ತೆ ಅಂದರೆ ಈಗ ಊಟ ಮಾಡ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಮಾತ್ರ. ಹೌದೌದು, ಸ್ಟೋರ್ ಮಾಡಲಿಕ್ಕೆಲ್ಲ ಇದಾಗುತ್ತೆ. ಸೊ ಕ್ರಿಸ್ಪಿ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡಬೇಕಲ್ಲ. ಓಕೆ. ಇದಕ್ಕೆ ಈ ಕಾರ್ನ್ಫ್ಲೋರ್ ಅದೆಲ್ಲ ಎಕ್ಸ್ಟ್ರಾ ಬೇಕು ಅಂತ ಇಲ್ಲ ಏನು? ಬಟ್ ಅದು ಕೆಲವೊಂದು ಕ್ರಿಸ್ಪಿನೆಸ್ಗೆ ಅದು ಅಂಟುಕೊಳ್ಳಿ ಅಂತ ಹೇಳಿ ಎಲ್ಲ ಹಾಕಿಟ್ಟು ಸಾಕು. ತೆಗಿದಾ? ಆಯ್ತಾ? ಆಯ್ತು. ಆಫ್ ಮಾಡಬೇಕಾ? ಹೌದು. ಒಳ್ಳೆ ಕ್ರಿಸ್ಪ್ ಆಗಿದೆ ಅಂತ ಗೊತ್ತಾಗುತ್ತೆ. ಮೂಲಂಗಿ ಫ್ರೈ ತಯಾರಿಸುವ ವಿಧಾನ. ಮೊದಲು ಮೂಲಂಗಿಯನ್ನು ಹೋಳುಗಳಾಗಿ ಮಾಡಿ ಜಜ್ಜಿಕೊಂಡು ಉಪ್ಪನ್ನು ಉದುರಿಸಿ 10 ರಿಂದ 15 ನಿಮಿಷ ನೆನೆಯಲು ಇಟ್ಟು ನೀರನ್ನು ಹಿಂಡಿ ತೆಗೆದಿಟ್ಟುಕೊಳ್ಳಿ. ನಂತರ 3 ರಿಂದ 4 ಚಮಚದಷ್ಟು ಅಕ್ಕಿ ಹಿಟ್ಟು, ಮೆಣಸಿನ ಪುಡಿ ಹಾಕಿ ಕಲಸಿಕೊಳ್ಳಿ. ಆನಂತರ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಉದುರಿಸಿ ಕರಿಯಿರಿ. ಈಗ ಗರಿಗರಿಯಾದ ಮೂಲಂಗಿ ಫ್ರೈ ಊಟದ ಜೊತೆ ಸವಿಯಲು ಬಲು ಚೆನ್ನ. ಮೂಲಂಗಿ ಫ್ರೈ ರೆಡಿದೆ. ಥ್ಯಾಂಕ್ ಯು ಸೋ ಮಚ್. ಇದು ಹೊಸ ರೆಸಿಪಿ ನನಗೆ. ಸೊ ಅಂದರೆ ನೀವು ಹೇಳಿದ್ರಿ ಇದು ಹಳೆ ಕಾಲದ ರೆಸಿಪಿ ಅಂತ, ಬೇರೆ ನೋಡಬೇಕು ಹೇಗಿರುತ್ತೆ ಅಂತೇಳಿ. ಥ್ಯಾಂಕ್ ಯು ಮೇಡಮ್. ಸೊ ಅದೆಷ್ಟೋ ಅಡುಗೆಗಳು ನಮಗೆ ನೆನಪೇ ಇರೋದಿಲ್ಲ. ಅಂದರೆ ಇದು ನೋಡೋದಕ್ಕೆ ಹೊಸ ಅಡುಗೆ, ಬಟ್ ಇದು ವೆರಿ ಅಥೆಂಟಿಕ್ ರೆಸಿಪಿ. ಅಂದರೆ ಹಿಂದಿನ ಕಾಲದ ಟ್ರೆಡಿಷ್ನಲ್ ರೆಸಿಪಿ ಮೂಲಂಗಿ ಫ್ರೈ. ಹೇಗೆ ತಯಾರಿಸೋದು ತಮ್ಮಿ ನೋಡಿ. ಎಸ್ ಮೇಡಮ್. ಸೊ ಖಾರ ತಿಂದು ಸ್ವೀಟಾ, ಸ್ವೀಟ್ ತಿಂದು ಖಾರವಾ? ಸ್ವೀಟ್ ತಿನ್ನಿ ಆಮೇಲೆ ಖಾರ. ಹೌದಾ? ಹೌದು. ಮೂಲಂಗಿ ಟೇಸ್ಟು ನಿಮಗೆ ಗೊತ್ತಾಗೋದಿಲ್ಲ. ಬೇರೆ ಟೈಪ್ ಅಲ್ಲ, ಅದರಿಂದ ನೀವು ಸ್ವೀಟ್ ತಂದು ನೋಡಿ ಆಮೇಲೆ ಖಾರ ತಗೊಳ್ಳಿ. ಓಕೆ.
ಸೊ ನಿಮ್ಗೆ ಸ್ವೀಟ್ ಇಷ್ಟನಾ? ಹಾಂ, ನನಗೆ ಸಹ ಸ್ವೀಟ್ ತುಂಬ ಇಷ್ಟ. ಅದಕ್ಕೆ ಹೇಳಿದ್ದು ಫಸ್ಟ್. ಗೊತ್ತಾಯ್ತು. ನೈಸ್. ಆ ಕ್ಯಾರೆಟ್ ಫ್ಲೇವರ್ ಕೂಡ ಇದೆ. ಇದು ಇನ್ನೂ ನೀವು ಹೇಳಿದ್ರಿ ಬೇಕಿದ್ರೆ ಬಿಸಿ ಬಿಸಿ ತಿನ್ಬೋದು, ಇಲ್ದಿದ್ರೆ ರೆಫ್ರಿಜರೇಟ್ ಮಾಡಿ ಕೋಲ್ಡ್ ತಿಂದರೆ ತುಂಬ ಚೆನ್ನಾಗಿರ್ಬೋದು. ಆ ಕೋದು ಎಲ್ಲ ಟೇಸ್ಟ್ ತುಂಬ ಚೆನ್ನಾಗಿ ಬರ್ಬೋದು. ಸೊ ಇದು ಟೇಸ್ಟ್ ನೋಡೋಣ. ನೋಡಿ ಎಕ್ಸಾಕ್ಟ್ ಮೂಲಂಗಿ ಎಲ್ಲಿ ಹೇಗೆ ಸಿಗ್ತದೆ ಅಂತ ನೋಡ್ತಾ ಇದ್ದೀನಿ. ಈ ಸಾಕು. ಚೆನ್ನಾಗಿದೆ, ನೈಸ್. ಇದಕ್ಕೆ ಬೇಕಿದ್ರೆ ಹುಳಿ ಎಲ್ಲ ಏನಾದರೂ ಹಾಕಿ ಇದು ಮಾಡ್ಬೋದು, ನಾವು ಮಿಕ್ಸ್ ಮಾಡುವ ಬೇಕಾಗಿಲ್ಲ. ಬಟ್ ತಿನ್ನು ಚೆನ್ನಾಗಿದೆ, ತಿಂತಾ ಇದ್ರೆ ತಿನ್ಸುತ್ತೆ ಅನಿಸುತ್ತೆ. ಅಡಿಕ್ಟ್ ಆಗ್ತದೆ. ಆ ಕ್ರಿಸ್ಪಿನೆಸ್ ಗೊತ್ತಾಗುತ್ತೆ. ಕರ್ಕೂರ್ ಅಂತಿದೆ. ಚೆನ್ನಾಗಿದೆ ಮೇಡಮ್, ವೆರಿ ನೈಸ್, ವೆರಿ ಟೇಸ್ಟಿ. ಟೇಸ್ಟಿ ಹೇಳೋದಕ್ಕಿಂತ ಹೆಚ್ಚಾಗಿದ್ದು ಅಂದರೆ ಹಳೆ ಕಾಲದ ರೆಸಿಪಿ. ಮೂಲಂಗಿ ತಿನ್ನೋದಕ್ಕೆ ತುಂಬ ಜನ ಇಷ್ಟಪಡೋದಿಲ್ಲ, ಅದರ ಒಂದು ಸ್ಮೆಲ್ಲಿಂದ. ಬಟ್ ಇದರಲ್ಲಿ ಮೂಲಂಗಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಯಾವುದ್ರದ್ದು ಫ್ರೈ ಆಗಿರ್ಬೋದು ಅಂತ ಯೋಚನೆ ಮಾಡಬೇಕಷ್ಟೇ. ಇದು ಗೊತ್ತಾಗ್ತಾ ಇಲ್ಲ ಆ ಟೇಸ್ಟ್, ಬಟ್ ತುಂಬ ಚೆನ್ನಾಗಿದೆ. ಸೊ ಯಾರೆಲ್ಲ ಮೂಲಂಗಿ ತಿನ್ನಲ್ಲ ಅಂತ ಹೇಳ್ತಾರಲ್ಲ ಅವ್ರಿಗೆ ತಿನ್ನಿಸ್ಬೋದು. ವೆರಿ ನೈಸ್, ವೆರಿ ಅಥೆಂಟಿಕ್ ರೆಸಿಪಿ ನಮಗೆ ಹೇಳ್ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನ್ನಿಸ್ತು? ನಮ್ಮ ಕಿಚನ್ಗೆ ಬರ್ತಾ ಇದ್ದೀವಿ. ಖುಷಿ ಆಯಿತು. ಸೊ ನೆಕ್ಸ್ಟ್ ಟೈಮ್ ನಿಮ್ಮ ನಾರ್ತ್ ಇಂಡಿಯನ್ ರೆಸಿಪಿ ಬೇಕು. ಓಕೆ ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ರಿ, ಅದಕ್ಕೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಕ್ಕರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಸೊ ಸೂಪರ್ಬ್ ಆಗಿರುವಂಥ 2 ರೆಸಿಪಿ ಹೇಳ್ಕೊಟ್ರು. ಒಂದು ಬಾಯಿ ಸಿಹಿ ಮಾಡಿದರೆ, ಇನ್ನೊಂದು ಆರೋಗ್ಯಕ್ಕೆ ಉತ್ತಮವಾಗಿರುವಂಥ ಮೂಲಂಗಿಯಿಂದ ತಯಾರಿಸಿದಂಥ ಫ್ರೈ. ಸೊ ವೆರಿ ರೇರ್ ರೆಸಿಪಿ, ಅಥೆಂಟಿಕ್ ರೆಸಿಪಿ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ಬ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ಐಶ್ವರ್ಯ KT ಸ್ಪೆಷಾಲಿಟಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.